ಮಂಗಳೂರಿನ ಕದ್ರಿ ಪಾರ್ಕ್ ಬಳಿ ಪಾದಚಾರಿಗಳು ನಡೆದು ಹೋಗುವ ದಾರಿಯನ್ನೇ ಕೆಡವಿ ಸರ್ಕಾರಿ ಇಲಾಖೆಯ ಕಟ್ಟಡಕ್ಕೆ ಹೊಸ ಗೇಟ್ ಅಳವಡಿಸುವ ಹಿನ್ನೆಲೆಯಲ್ಲಿ ರಸ್ತೆ ಬದಿ ಇರುವ ಗಿಡಗಳನ್ನು ನಾಶ ಮಾಡಿ ಗೇಟ್ ನಿರ್ಮಿಸುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುತ್ತಿದೆ. ಮಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕದ್ರಿ ಪಾರ್ಕ್ಗೆ ತೆರಳುವ ರಸ್ತೆಯನ್ನು ಸುಂದರವಾಗಿ ನಿರ್ಮಿಸಿದ್ದಾರೆ. ಕದ್ರಿ ಪಾರ್ಕ್ಗೆ ಪಾದಚಾರಿಗಳು ತೆರಳಲು ಇಂಟರ್ಲಾಕ್ ಅಳವಡಿಸಿ ಸುಸಜ್ಜಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿತ್ತು. ಈ ಕೆಲಸ ಕಾರ್ಯಗಳು ಪೂರ್ಣಗೊಂಡು ಕೇವಲ 4 ವರ್ಷಗಳೇ ಕಳೆದಿವೆ. ಆದರೆ ಇದೀಗ ಗೇಟ್ ನಿರ್ಮಿಸುವ ಉದ್ದೇಶದಿಂದ ಮತ್ತೆ ರಸ್ತೆಗಳನ್ನು, ಫುಟ್ಪಾತ್ಗಳನ್ನು ಅಗೆದು ಜನರ ತೆರಿಗೆ ಹಣವನ್ನು ಪೋಲು ಮಾಡುತ್ತಿದ್ದಾರೆ ಎಂಬ ಆರೋಪವೂ ವ್ಯಕ್ತವಾಗಿದೆ. ಸರ್ಕ್ಯೂಟ್ ಹೌಸ್ ಕಾಂಪೌಂಡ್ನಲ್ಲಿ ಹೊಸ ಕಟ್ಟಡಕ್ಕಾಗಿ ಪ್ರವೇಶ ದ್ವಾರವನ್ನು ನಿರ್ಮಿಸುತ್ತಿದ್ದಾರೆ. ಹೀಗಾಗಿ ಇದರ ಒಂದು ಭಾಗವನ್ನು ಕೆಡವುತ್ತಿದ್ದಾರೆ. ಕದ್ರಿ ಪಾರ್ಕ್ ರಸ್ತೆ ಅಭಿವೃದ್ಧಿಯ ಯೋಜನೆಯ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಸರ್ಕ್ಯೂಟ್ ಹೌಸ್ನ ಮುಖ್ಯ ದ್ವಾರದಿಂದ ಕಾಮಗಾರಿ ನಡೆಸುತ್ತಿದ್ದಾರೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆಯಾಗದಂತೆ ಪ್ರವೇಶ ದ್ವಾರವನ್ನು ನಿರ್ಮಿಸುವುದಾಗಿ ಯೋಜನೆ ಹಾಕಿದ್ದರೂ ಇದೀಗ ಕದ್ರಿ ಪಾರ್ಕ್ಗೆ ಸಾಗುವ ದಾರಿಯನ್ನು ಕೆಡವಲಾಗುತ್ತಿದೆ. ಸಾರ್ವಜನಿಕರ ಅಭಿಪ್ರಾಯವನ್ನು ತೆಗೆದುಕೊಳ್ಳದೆ ಪಾದಚಾರಿಗಳಿಗೆಂದೇ ನಿರ್ಮಿಸಿದ ಇಂಟರ್ಲಾಕ್ ಅಳವಡಿಸಿದ್ದ ರಸ್ತೆಯನ್ನು ಕೆಡವಿ ಗೇಟ್ ನಿರ್ಮಿಸುತ್ತಿರುವುದು ಎಷ್ಟು ಸರಿ? ಜನರ ತೆರಿಗೆ ಹಣವನ್ನು ಪೋಲು ಮಾಡಲಾಗುತ್ತಿದೆ ಎಂಬ ಆಕ್ರೋಶ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. Abaka Queen Cruise AQC, a new crown jewel for tourism in coastal Karnataka. Mangaluru's one and only floating restaurant with world-class hospitality. AQC has 2 halls, Den Lounge and Breeze. Den is an AC hall with a seating capacity of 150 members with fine dine service. Enjoy the open-top natural river experience in Breeze, an open-top hall with capacity of 200 customers. Also enjoy the variety of mouth-watering seafood delicacies in a unique riverside floating experience. Come, enjoy and convert your time into a wonderful experience. Abaka Queen Cruise, a unit of Digital Planet behind Sri Brahma Babariya Temple, Bokkapatna, Mangalore. For bookings, call 92433 01874.